ಕಾರ್ಕಳದ ಯುವತಿಯ ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿತ ಆರೋಪಿ ಅಲ್ತಾಫ್ ಈಗಾಗಲೇ ಮದುವೆಯಾಗಿ 2 ಮಕ್ಕಳನ್ನು ಹೊಂದಿದ್ದಾನೆ. ಈ ಹಿಂದೆಯೂ ಕೂಡ ತನ್ನದೇ ಸಮುದಾಯದ ಯುವತಿಗೆ ಕಿರುಕುಳ ನೀಡಿ ಧರ್ಮದೇಟು ಕೂಡ ತಿಂದಿದ್ದ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಮೂಲತಃ ತೀರ್ಥಹಳ್ಳಿಯವರಾಗಿದ್ದಂತಹ ಅಲ್ತಾಫ್ ಕಾರ್ಕಳಕ್ಕೆ ಬಂದು ಸೆಟ್ಲ್ ಆಗಿದ್ದಾನೆ. ತಾಯಿ ಹಾಗೂ ಪತ್ನಿ ಮಕ್ಕಳ ಜೊತೆ ಫ್ಲಾಟ್ ಒಂದರಲ್ಲಿ ವಾಸವಾಗಿರುವಂತಹ ಅಲ್ತಾಫ್ ಮರಳುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದು ಟಿಪ್ಪರ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಇದು ಅಲ್ಲಿ ಮನೆ ಬೇರೆ ಇದೆಯಲ್ಲ, ಅದೊಂದು ರೂಮ್ ಇದೊಂದು ರೂಮ್. ಅಲ್ತಾಫ್ ಮಾದಕ ವ್ಯಸನಿಯಾಗಿದ್ದ ಎಂದು ಸ್ವತಃ ಆತನ ಸಹೋದರನೇ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದು, ಇದಕ್ಕೆ ಆತನ ಸಹವಾಸ ದೋಷ ಕಾರಣ ಎಂದು ಆರೋಪಿಸಿದ್ದಾನೆ. ಯಾವುದೇ ದುಶ್ಚಟ ಹೊಂದಿರದ ಅಲ್ತಾಫ್ ತನ್ನ ಸ್ನೇಹಿತರಿಂದ ಎಲ್ಲವನ್ನು ಕೂಡ ಕಲ್ತಿಕೊಂಡಿದ್ದಾನೆ. ಆತ ಮಾದಕ ವಸ್ತು ತೆಗೆದುಕೊಳ್ತಾ ಇದ್ದ ಅನ್ನೋ ಅನುಮಾನ ಇತ್ತು ಎಂದು ಸಹೋದರ ಹೇಳಿದ್ದಾನೆ. ಅವರು ಸಿಗರೆಟ್ ಸಮೇತ ಸೇದಲ್ಲ, ಆದರೆ ಸಹ ಅವರಿಗೆ ಒತ್ತಾಯ ಮಾಡಿ ಫ್ರೆಂಡ್ ಅವರು ಇಳಿಸಿದ್ದಾರೆ. ಹಾಗೆ ಆಗಿದೆ. ಅವರು ಸಿಗರೆಟ್ ಸಮೇತ ನಾವು ಎಂತರ ಮಾಡಿದ್ರೆ ಸಹ ನಮ್ಗೆ ಬೈತಾರೆ, ಸಿಗರೆಟ್ ಸಮೇತ ಸೇರಿದ್ರೆ ಸಹ ಬೈತಾರೆ. ಅದು ಅವರು ಇದು ಮಾಡಿ ಈ ತರ ಮಾಡಿದ್ರೆ ಇದ್ರೆ ಅದು ಆಕ್ಚುಲಿ ಎಂತ ನಂಗೆ ಗೊತ್ತಿಲ್ಲ. ಡ್ರಗ್ಸ್ ಹೇಳಿದ್ರೆ ಆದ್ರೆ ನಂಗೆ ಗೊತ್ತಿಲ್ಲ ಎಂತಂತೇಳಿ. ನಿನ್ನೆ ರಾತ್ರಿ ಅವ್ರು ಹೇಳಿದಕ್ಕೆ ನಂಗೆ ಗೊತ್ತಾಗಿದೆ. ಡ್ರಗ್ಸ್ ಹೇಳಿದ್ರೆ ಸಹ ಎಂತ ಹೇಳ್ತಾರೆ. ಅವರು ಜಬರ್ದಸ್ತಿಯಾಗಿ ಅವರ ಒಟ್ಟಿಗೆ ಇದ್ದವರು ಇಳಿಸಿದ್ದಾರೆ. ಅವರಿಗೆ ಒಂದು ಎಷ್ಟು ದಿನ ಅವ್ರಿಗೆ ಹ್ಯಾಬಿಟ್ ಇರ್ಲಿಲ್ಲ, ಯಾವ್ದು ಸೇರ್ಲಿಲ್ಲ. ನಾ ಹೇಳ್ಬೇಕಾ, ನಾನು ಅವರ ತಮ್ಮಗೆ ಹೇಳ್ತೇನೆ, ಅವ್ರಿಗೆ ಒಂದು ಹ್ಯಾಬಿಟ್ ಯಾವ್ದು ಸೇರ್ಲಿಲ್ಲ. ಅದು ಅವರೊಟ್ಟಿಗೆ ಇನ್ನೊಬ್ಬ ಬಂದು ಆತರ ಆದ ವಿಷಯ. ಇದೇ ವೇಳೆ ಮಾತನಾಡಿದ ಆರೋಪಿ ಅಲ್ತಾಫ್ ತಾಯಿ ಆಯಿಷಾ ಮಗ ನಡೆಸಿದಂತಹ ಅತ್ಯಾಚಾರ ಪ್ರಕರಣದ ಬಗ್ಗೆ ತನಗೇನು ಗೊತ್ತಿಲ್ಲ ಎಂದಿದ್ದಾರೆ. ಹಗಲಿಡಿ ದುಡಿದು ರಾತ್ರಿ 12 ಗಂಟೆಗೆ ಮನೆಗೆ ಬರ್ತಾನೆ. ನನ್ನ ಮಗನ ಮೇಲಿರುವ ಆರೋಪದ ಬಗ್ಗೆ ನನಗೇನು ಗೊತ್ತಿಲ್ಲ, ಆದರೆ ಆತನನ್ನ ಪೊಲೀಸ್ ಠಾಣೆಯಿಂದ ಬಿಡಿಸಬೇಕು ಎಂದು ಗೋಗರೆದಿದ್ದಾರೆ. ಕುಡಿತಾನೆ ಅಷ್ಟೇ, ಮತ್ತೆಂತ ಗೊತ್ತಿಲ್ಲ ನಂಗೆ. 12 ಗಂಟೆ ರಾತ್ರಿ ಗೊತ್ತಾಗಿದೆ. ಪೊಲೀಸ್ ಅಂತ ಹೇಳಿದ್ರು. ಅದೇನು ನೋಡುವ ಅಂತೇಳಿ ಹೋಗಿದೆ. ನಾಳೆ ತೀರ್ಥಳ್ಳಿ ಇಲ್ಲಿ 3 ತೀರ್ಥಳ್ಳಿ ನಮ್ದು ವೈದ್ಯ ಅದೇ ಅವನಿಗೆ ಅದೇ ಪಾಪ ಹೋಗುದು. ಮದುವೆ ಆಗಿದೆ, 2 ಮಕ್ಕಳು. ಇಲ್ಲ, ಎಂತ ಅಭ್ಯಾಸ ಇಲ್ಲ ಅವನಿಗೆ. ಪೊಲೀಸ್ ಅವನು ಮತ್ತೆ ಬನ್ನಿ ಫೋನ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಒಂದ್ಸಲ ಬಿಡಿಸಿ ತರುವ ಅಂತ, ಮಗನಿಗೆ ಒಂದ್ಸಲ ಬಿಡಿಸಿ ತರುವ ಅಂತ. ಯುವತಿಯನ್ನ ಕಾರಿನಲ್ಲಿ ಕರೆದುಕೊಂಡು ಹೋಗಿ ವಾಪಸ್ ಕರೆತಂದು ಬಿಟ್ಟಿರುವ ಅಲ್ತಾಫ್ ಆಕೆಗೆ ಮತ್ತು ಬರಿಸಿ ಅತ್ಯಾಚಾರ ಮಾಡಿದ್ದಾನೆ. ಈತನ ಈ ಕೃತ್ಯಕ್ಕೆ ರಿಚಾರ್ಡ್ ಹಾಗೂ ಇನ್ನು ಕೆಲವರು ಸಹಕರಿಸಿದ್ದಾರೆ ಎಂಬ ಆರೋಪ ಕೂಡ ಇದೆ. ಆರೋಪಿಗಳಿಬ್ಬರನ್ನು ಕೂಡ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಯುವತಿಯ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಾ ಇದ್ದು, ಆಕೆಯ ಹೇಳಿಕೆಯ ಬಳಿಕ ಘಟನೆಯ ಇನ್ನಷ್ಟು ಸತ್ಯಗಳು ಬಹಿರಂಗವಾಗಲಿಕ್ಕಿದೆ.